ಕೃಷಿ ಭೂಮಿಗೆ ಸೇರಿತ್ತು ಮಳೆ ನೀರು, ಹೆದ್ದಾರಿ ಮಣ್ಣು. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದ ಹೈರಾಣಾದ ಸ್ಥಳೀಯರು. ಜನಪ್ರತಿನಿಧಿ ಅಧಿಕಾರಿಗಳ ವಿರುದ್ಧ ನೂಯಿ ಗ್ರಾಮಸ್ಥರ ಆಕ್ರೋಶ. ಮಳೆ ನೀರಿಗೆಲ್ಲ ಅಲ್ಲಿ ನಮ್ಮ ಸೈಡ್ ನಾವು ಬರೆ ಕಟ್ಟಿದ್ದೆಲ್ಲ ಬೀಳೋ ಪರಿಸ್ಥಿತಿ, ಅದಕ್ಕೊಂದು ವ್ಯವಸ್ಥೆ ಏನಾದರೂ ಮಾಡಿ ಅಂತೇಳಿ ನಾವು ಕೇಳೋದು. ಎಂಗುಲ್ಲ ಖಾಲಿ ಮಾಡ್ಕೊಂಡು ಪರಿಸ್ಥಿತಿ ಪಂಡ ಗೋವಿಲ್ಗೆ ಪೂರ ಮಣ್ಣು ಹೋದು ನೀರು ಬರಲೇ ಒಂದಿತ್ತು. ಹೌದು, ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಮಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ. ವರ್ಣನ ಆರ್ಭಟಕ್ಕೆ ನಗರದ ಹೊರವಲಯದ ಅಡ್ಡೂರು ಗ್ರಾಮದ ನೂಯಿ ನಿವಾಸಿಗಳು ಹೈರಾಣಾಗಿ ಹೋಗಿದ್ದಾರೆ. ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 169 ಬಿಕರ್ನಕಟ್ಟೆ ಸಾಣೂರು ಚತುಷ್ಪಥ ಕಾಮಗಾರಿ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಇಲ್ಲಿ ಸರಿಸುಮಾರು 10 ಅಡಿ ಎತ್ತರದವರೆಗೆ ಮಣ್ಣು ತುಂಬಿ ತಡೆಗೋಡೆ ಇಲ್ಲದೆ ನೂತನ ರಸ್ತೆ ನಿರ್ಮಾಣ ಮಾಡಿದ್ದು, ಇತ್ತೀಚೆಗೆ ಸುರಿದ ಮಳೆಗೆ ರಸ್ತೆಗೆ ಹಾಕಲಾದ ಮಣ್ಣು ನೀರು ಸಮೇತ ಹರಿದು ಸ್ಥಳೀಯ ನಿವಾಸಿಗಳ ಮನೆ, ಕೃಷಿ ತೋಟಗಳಿಗೆ ನುಗ್ಗಿದ್ದು ಸ್ಥಳೀಯರು ಮನೆಯಿಂದ ಹೊರಬರದ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಮನೆ ಹತ್ರ ಸಾಧಾರಣ 50 ಫೀಟ್ ತನಕ ಹೊಂಡ ತೆಗೆದಿದ್ದಾರೆ ಅವರು. ಮತ್ತು ನಮಗೆ ಟೆಂಪರರಿ ಮಾರ್ಗ ಕೂಡ ಮಾಡಿಕೊಟ್ಟಿದ್ದಾರೆ. ಮಳೆ ಬಂದ ಕಾರಣ ಈಗ ಅವರಿಗೆ ಪ್ರಾಬ್ಲಮ್ ಆಗಿ ಹೋಗಿದ್ದಾರೆ. ಆದರೆ ಈಗ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಈಗ ಮಳೆ ನೀರಿಗೆಲ್ಲ ಅಲ್ಲಿ ನಮ್ಮ ಸೈಡ್ ನಾವು ಬರೆ ಕಟ್ಟಿದ್ದೆಲ್ಲ ಬೀಳೋ ಪರಿಸ್ಥಿತಿ, ಅದಕ್ಕೊಂದು ವ್ಯವಸ್ಥೆ ಏನಾದರೂ ಮಾಡಿ ಅಂತೇಳಿ ನಾವು ಕೇಳೋದು. ಇದರ ಬಗ್ಗೆ ಪಂಚಾಯತಿಗೆ ತಿಳಿಸಿದ್ರ? ನ್ಯಾಷನಲ್ ಹೈವೇ ಅವರಿಗೆಲ್ಲ ನ್ಯಾಷನಲ್ ಹೈವೇ ಎಲ್ಲ ತಿಳಿಸಾಗಿದೆ. ಏನು ಹೇಳಿದ್ದಾರೆ? DCಗೆ ಕೂಡ ಕಂಪ್ಲೇಂಟ್ ಕೊಟ್ಟಾಗಿದೆ. ಏನು ಹೇಳಿದ್ದಾರೆ? ಅವ್ರು ಬಂದು ನೋಡಿದ್ದಾರೆ, ಕೂಡಲೇ ಬಂದಿದ್ದಾರೆ, ಚೆಕಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಇದು ಸರಿ ಆಗ್ತದೆ ಅಂತ ಹೇಳಿ ಹೋಗಿದ್ದಾರೆ. ಸರಿ ಆಗಬೇಕು ಅಂತ ನಾವು ಹೇಳೋದು ಅಷ್ಟೇ. ಇನ್ನು ಈ ಭಾಗದಲ್ಲಿ ಸಣ್ಣ ಪುಟ್ಟ ಗುಡ್ಡದ ಬಳಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ ಹೊರತು ಜನರಿಗೆ ಬೇಕಾಗುವ ಕಡೆ ಯಾವುದೇ ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಮಾತ್ರವಲ್ಲದೆ ರಸ್ತೆಗೆ 10 ಅಡಿ ಎತ್ತರದಲ್ಲಿ ಮಣ್ಣು ತುಂಬಿದ್ದು ಸ್ಥಳೀಯ ಒಂದು ಗ್ರಾಮಕ್ಕೆ ಸಂಪರ್ಕವೇ ಇಲ್ಲದಂತಾಗಿದ್ದು ಜನರು ಮುಖ್ಯ ರಸ್ತೆಗೆ ಬರಲು ಪರದಾಟ ನಡೆಸುವ ಪರಿಸ್ಥಿತಿ ಎದುರಾಗಿದೆ. ಎಂಗುಲ್ಲ ಖಾಲಿ ಮಾಡ್ಕೊಂಡು ಪರಿಸ್ಥಿತಿ ಪಂಡ ಗೋವಿಲ್ಗೆ ಪೂರ ಮಣ್ಣು ಹೋದು ನೀರು ಬರಲೇ ಒಂದಿತ್ತು. ಎಲ್ಲ ಜಾಗವನ್ನು ಎಕ್ವೈರಿ ಮಾಡಿಕೊಂಡು ಅವರವರಿಗೆ ದುಡ್ಡು ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಆ ದುಡ್ಡು ಕೊಟ್ಟ ಮನೆಯನ್ನು ಅರ್ಧ ಮನೆ ಬಿಟ್ಟು ಅರ್ಧ ಮನೆ ಕೆಡವಿ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಆ ಮನೆಯಲ್ಲಿ ಹೋಗಿ ಆಟ ಆಡುವಾಗ ಏನಾದರೂ ಅದು ಹಂಚು ಇಲ್ಲದ್ರೆ ಅದರ ಹಲಗೆ ಏನಾದರೂ ಬಿದ್ದು ನಮ್ಮ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದರ ರೆಸ್ಪಾನ್ಸ್ ಯಾರು ತೆಗಿತಾರೆ ಸರ್ ಹೇಳಿ? ಇಲ್ಲಿಗ ಅದು ಅರ್ಧ ಮನೆ ಯಾಕೆ ಬಿಟ್ಟಿದ್ದಾರೆ ಅಂತ ಹೇಳೋದು ನಾವು. ಈ ಬಗ್ಗೆ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗುತ್ತೆ ಎಂದು ಈ ಹಿಂದೆ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ರು. ಈವರೆಗೆ ಏನು ಪ್ರಯೋಜನ ಆಗಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರ್ಜಿ ಕೊಡ್ತೀನಿ ಜಿಲ್ಲಾಧಿಕಾರಿ ಮೊನ್ನೆ ರೀಸೆಂಟ್ಲಿ ಕೊಡ್ತಾರೆ. ಇದಕ್ಕೂ ಸ್ಪಂದನ ಇಲ್ಲ. ವಾಟಿಗೆ ಬರಲೇ ಇಲ್ಲ. ಇಷ್ಟು ಅರ್ಜಿ ಕೊಟ್ಟು ಒಂದು ಸಲ ನೋಡ್ಲಿಕ್ಕೆ ಬರಲಿಲ್ಲ. ಇನ್ನು ಈ ಭಾಗದಲ್ಲಿ ಗುಡ್ಡವನ್ನ ಅಗೆದು ಹೆದ್ದಾರಿ ಕಾಮಗಾರಿ ಮಾಡಲಾಗಿದ್ದು ಸ್ಥಳೀಯ ಮನೆಗಳ ಆವರಣ ಕುಸಿಯುವ ಭೀತಿಯಲ್ಲಿದೆ. ಮಾತ್ರವಲ್ಲದೆ ಸಮರ್ಪಕ ಯೋಜನೆ ಇಲ್ಲದ ಹೆದ್ದಾರಿ ಕಾಮಗಾರಿಯಿಂದ ನಮ್ಮ ಗ್ರಾಮದ ಜನ ಸಂಕಷ್ಟ ಪಡುವಂತಾಗಿದೆ. ಇದಕ್ಕೆ ಹೆದ್ದಾರಿ ಇಲಾಖೆ ಸೂಕ್ತ ವ್ಯವಸ್ಥೆ ಮತ್ತು ಪರಿಹಾರ ಒದಗಿಸಬೇಕಾಗಿದೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ನ್ಯಾಷನಲ್ ಹೈವೇ ಬಂದಿದೆ. ಈಗ ಬಂದು ನಮ್ಮ ಮನೆ ಮುಂದೆ ಒಂದು 30 ಫೀಟು ಎತ್ತರದಲ್ಲಿ ಮಣ್ಣು ಹಾಕಿ ರಸ್ತೆ ಮಾಡಿದ್ದಾರೆ. ಆ ಮಣ್ಣು ನಮ್ಮ ಮನೆಯಲ್ಲಿ ಇಲ್ಲಿ ಮಣ್ಣೆಲ್ಲ ಕುಸಿದು ನಮ್ಮ ಮನೆಯ ಒಳಗೆಲ್ಲ ಹೋಗಿದೆ ಮಣ್ಣು. ನಮ್ಮ ಕುಡಿಯುವ ನೀರಿನ ಬಾವಿಗೆಲ್ಲ ಮಣ್ಣು ಹೋಗಿ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಒಂದು ಸಮಸ್ಯೆ ಆಗ್ತದೆ. ಫುಲ್ಲು ಅಂಗಳದಲ್ಲೆಲ್ಲ ಕೆಸರಾಗಿದೆ. ಮನೆ ಒಳಗೆ ಕೂಡ ಕೆಸರು ಹೋಗಿದೆ. 2-3 ಮನೆಯವರು ಇಲ್ಲಿ ಮನೆ ಶಿಫ್ಟ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಈಗ ನಮ್ಮ ಮನೆಯೆಲ್ಲ ಬೀಳುವ ಪರಿಸ್ಥಿತಿಯಲ್ಲಿ ಉಂಟು. ಮತ್ತು ಇಲ್ಲಿ ಕೆಲವು ಭೂಮಿಯೆಲ್ಲ ಎಕ್ವೈರಿ ಮಾಡಿಕೊಂಡು ಹೋಗಿದ್ದಾರೆ. ಎಕ್ವೈರಿ ಮಾಡಿ ದುಡ್ಡೆಲ್ಲ ಸಿಕ್ಕಿದ ಮೇಲೆ ಅರ್ಧ ಮನೆ ಕೆಡವಿ ಅರ್ಧ ಮನೆ ಬಾಕಿಟ್ಟಿದ್ದಾರೆ. ಮತ್ತು NHA ಅವರು ಒಂದು ಆಫೀಸರ್, ದೊಡ್ಡ ಆಫೀಸರ್ ಬಂದು ನಾವು ಅವ್ರ ಹತ್ರ ಮಾತಾಡುವಾಗ ಅವರಿಗೆ 1 ನಿಮಿಷದಲ್ಲಿ ನಮ್ಮ ಹತ್ರ ಮಾತಾಡುವಾಗ ನಮ್ಮನ್ನು ಅವರು ಹುಚ್ಚ ಅಂತ ಹೇಳುವಾಗ ನಾವಿಲ್ಲಿ ದಿನಾಲೂ ಇಲ್ಲಿ ಕೂತ್ಕೊಂಡು ನಮ್ಮ ಮನೆಯ ಮಕ್ಕಳ ಕಷ್ಟವನ್ನು ನಾವು ಹೇಗಿರಬೇಕು ಇಲ್ಲಿ ಸರ್? ನಮಗೆ ಒಂದು ರಸ್ತೆ, ನಾವು ಮುಂಚೆ ಇದ್ದ ರಸ್ತೆಯನ್ನು ನಮಗೆ ಮಾಡಿಕೊಡಲಿ. ನಾವು ಅವ್ರ ಹತ್ರ ಹೊಸ ರಸ್ತೆ ಕೇಳೋದಲ್ಲ. ನಮಗೆ ಮುಂಚೆ ನಾವು ರಸ್ತೆ ಇದ್ವಿ, ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಆ ರಸ್ತೆಯನ್ನು ಬಂದ್ ಮಾಡಿ NHA ಮಾಡಿದ್ದವರು. ನಮಗೆ ಆ ರಸ್ತೆಯನ್ನು ಮಾಡಿಕೊಡಲಿ. ಒಂದು ರಿಟರ್ನಿಂಗ್ ವಾಲ್ ಕಟ್ಟಿ ಈ ಹಾಕಿದ ಇನ್ನು ಹಾಗೆ ಬಿಟ್ಟರೆ ಅದು ಹಾಕಿದ ಮಣ್ಣು ಇನ್ನೂ ಬರುವ ಮಳೆಗೆ 4 ತಿಂಗಳ ಮಳೆಗೆ ಅದೆಲ್ಲ ಮಣ್ಣು ಕೆಳಗೆ ಬಿದ್ದು ನಾವು ಆ ಕಡೆ ಕೊಡು ಇಲ್ಲಿ ಹೋಗ್ಲಿಕ್ಕೆ ಪರಿಸ್ಥಿತಿ ಇಲ್ಲ ಇಲ್ಲಿ. ಒಟ್ಟಿನಲ್ಲಿ ಹೆದ್ದಾರಿ ಇಲಾಖೆಯ ಅವೈಜ್ಞಾನಿಕ ಕಾಮಗಾರಿ ಸ್ಥಳೀಯ ನಿವಾಸಿಗಳ ನಿದ್ದೆ ಕೆಡಿಸಿದ್ದು
ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಜನಪ್ರತಿನಿಧಿಗಳು ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಂಡು ಸಂತ್ರಸ್ತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಿ ಎಂಬುದೇ ನಮ್ಮ ಆಶಯ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.